ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನದ ಸಂದೇಶ ರೇಡಿಯೋ ಪ್ರಸ್ತುತಪಡಿಸುತ್ತದೆ ಮಂಗಳವಾರದ ವಿಶೇಷ ಕಾರ್ಯಕ್ರಮ ಕಲಾ ಸಂದೇಶ. ಇಂದಿನ ಕಲಾ ಸಂದೇಶದಲ್ಲಿ ಶಿವಮೊಗ್ಗ ಧರ್ಮಕ್ಷೇತ್ರದ ಶ್ರೇಷ್ಠ ಗುರುಗಳಾಗಿರುವ ಹಾಗೂ ಸಾಗರ ಸಂತ ಜೋಸೆಫರ ದೇವಾಲಯದ ಧರ್ಮಗುರುಗಳಾಗಿರುವ ಫಾದರ್ ಫೆಲಿಕ್ಸ್ ಜೋಸೆಫ್ ನರೋನ್ನ ಇವರ ಸಂಗೀತ ಪ್ರಯಾಣದ ಬಗ್ಗೆ ಆಲಿಸೋಣ. ಶಿವಮೊಗ್ಗ ಧರ್ಮಕ್ಷೇತ್ರದ ಶ್ರೇಷ್ಠ ಗುರುಗಳಾದ ಹಾಗೂ ಸಂತ ಜೋಸೆಫರ ದೇವಾಲಯದ ಧರ್ಮಗುರುಗಳಾಗಿರುವ ಅತಿ ವಂದನೀಯ ಮೊನ್ಸಿಗ್ನರ್ ಫೆಲಿಕ್ಸ್ ನೊರೋನ್ನ ಇಂದು ನಮ್ಮೊಂದಿಗೆ ಸಂದೇಶ ಸ್ಟುಡಿಯೋದಲ್ಲಿ ಇದ್ದಾರೆ. ತಮಗೆ ನಮ್ಮ ಸ್ಟುಡಿಯೋಗೆ ಆದರದ ಸ್ವಾಗತ. ಕ್ರೈಸ್ತ ಭಕ್ತಿಗೀತೆಗಳ ಸಂಯೋಜನೆ ಕ್ಷೇತ್ರದಲ್ಲಿ ದಿಗ್ಗಜರಾಗಿ ಅಪಾರ ಕ್ರೈಸ್ತ ಭಕ್ತಿಗೀತೆಗಳನ್ನು ಮಾಡಿರುವ ಇವರು 60ಕ್ಕೂ ಹೆಚ್ಚು ಧ್ವನಿ ಸುರುಳಿಗಳನ್ನು ಹಾಗೂ 1000ಕ್ಕೂ ಹೆಚ್ಚು ಭಕ್ತಿಗೀತೆಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಕರ್ನಾಟಕ ಸಂಗೀತದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವ ಫಾದರ್ ಫೆಲಿಕ್ಸ್ ನೊರೋನ್ನರವರು ಹೇಳಿರುವಂತೆ, ಸಂಗೀತವು ಒಂದು ದೈವಿಕ ಅನುಭವ. ಇದಕ್ಕೆ ಅದರದ್ದೇ ಆದ ಭಾಷೆ ಇದ್ದು ಇದಕ್ಕೆ ಇತರ ಯಾವುದೇ ಭಾಷೆಗಳ ಅಗತ್ಯ ಇರುವುದಿಲ್ಲ. ಫಾದರ್ ಫೆಲಿಕ್ಸ್ ರವರೇ, ಸಂಗೀತ ಲೋಕಕ್ಕೆ ನೀವು ಹೆಜ್ಜೆ ಇಡಲು ನಿಮ್ಮ ತಾಯಿಯವರೇ ಸ್ಫೂರ್ತಿ ಎಂದು ಕೇಳಲ್ಪಟ್ಟೆ. ಇದರ ಬಗ್ಗೆ ಏನಾದರೂ ಹೇಳುವಿರಾ? ಇದರಲ್ಲಿ ಎರಡು ಮಾತಿಲ್ಲ. ನಮ್ಮ ತಾಯಿ ಜನ್ಮ ಕೊಡುವುದಕ್ಕಿಂತ ಮುಂಚೆ ಆಕೆಯ ಉದರದಲ್ಲಿ ನಾನು ಬೆಳೆಯುತ್ತಿದ್ದಾಗ ನಾನು ಕೇಳಿದ್ದು ಸಂಗೀತ. ಅಷ್ಟೇ ಅಲ್ಲ, ಅವರು ಅಭ್ಯಾಸ ಮಾಡುವಾಗ, ನಾನು ದೊಡ್ಡವನಾಗಿರುವಾಗ ನಾನು ಕುಳಿತು ಕೇಳಿದ್ದು ಅವರ ಸಂಗೀತ. ಗುರುಗಳು ಬಂದು ಅವರಿಗೆ ಸಂಗೀತ ಪಾಠ ಮಾಡುವಾಗ ಅಲ್ಲಿ ನಾನು ಕುಳಿತು ಕೇಳಿದ್ದು ಸಂಗೀತ. ಹೀಗೆ ಸಂಗೀತ ನಾನು ಹುಟ್ಟುವ ಮೊದಲೇ ಅಂತ ಹೇಳ್ಬೋದು, ಅಥವಾ ಆಕೆಯ ಗರ್ಭದಲ್ಲಿ ಇದ್ದಾಗಲೇ ಸಂಗೀತವನ್ನು ಕೇಳಿ ನಾನು ದೊಡ್ಡವನಾದೆ. ಈ ಸಂಗೀತ ನನಗೆ ಒಳ್ಳೆಯ ರೀತಿಯಲ್ಲಿ ಪ್ರಾರ್ಥನೆಯನ್ನು ನಡೆಸಲು ಬೇಕಾದ ಸ್ಫೂರ್ತಿಯನ್ನು ಕೊಟ್ಟಿತು. ಮತ್ತು ಸಂಗೀತ ಒಂದು ಸಾರಿ ಹಾಡಿದರೆ 2 ಸಾರಿ ಪ್ರಾರ್ಥಿಸಿದಂತೆ ಎಂಬ ನಾಣ್ಣುಡಿಯ ಹಾಗೆ ನನ್ನ ಜೀವನದಲ್ಲಿ ಇದು ಬಹಳ ಪರಿಣಾಮವನ್ನು ಬೀರಿದೆ. ಫಾದರ್, ನಿಮ್ಮ ಅಮ್ಮ ಯಾವ ಇಸ್ವಿಯಲ್ಲಿ ಹಾಗೂ ಎಲ್ಲಿ ಸಂಗೀತ ವಿದ್ವಾನನ್ನು ಮುಗಿಸಿದರು? ಇಸ್ವಿ ಯಾವಾಗ ಅಂತ ಗೊತ್ತಿಲ್ಲ, ಆದರೆ ಅವರು ಕಲ್ತಿದ್ದು ಮೊದಲು ಸೊರಬದಲ್ಲಿ, ಆಮೇಲೆ ತೀರ್ಥಹಳ್ಳಿಯಲ್ಲಿ, ಆಮೇಲೆ ಹಾಸನಕ್ಕೆ ಬಂದಾಗ ಬೆಳಕವಾಡಿ ಶ್ರೀನಿವಾಸ ಅಯ್ಯಂಗಾರ್ ಎಂಬ ಗುರುಗಳು ಅವರಿಗೆ ಸಂಗೀತ ಪಾಠವನ್ನು ಮಾಡಿತ್ತು. ಸಂಗೀತ ಲೋಕದ ನಿಮ್ಮ ಪ್ರಯಾಣದ ಬಗ್ಗೆ ನಿಮ್ಮ ಕೆಲವು ಅನಿಸಿಕೆಗಳನ್ನು ನಮಗೆ ತಿಳಿಸುವಿರಾ? ಈಗ ಮೊದಲೇ ಹೇಳಿದ್ವಿ, ಸಂಗೀತಕ್ಕೆ ಭಾಷೆ ಎಂಬುದು ಇಲ್ಲ. ಸಂಗೀತ ಎಂಬುದೇ ಒಂದು ಭಾಷೆ. ಈ ಭಾಷೆಯನ್ನು ನಾವು ಚೆನ್ನಾಗಿ ಕಲಿತುಕೊಂಡಾಗ ನನಗೆ ಆದಂತಹ ಅನುಭವ ಅಂದರೆ, ಒಂದು, ನನ್ನ ಪ್ರಾರ್ಥನಾ ಜೀವನಕ್ಕೆ ಒಂದು ಹೊಸ ಸ್ಫೂರ್ತಿಯನ್ನು ತಂದಿದೆ. ನಾನು ಈ ಸಂಗೀತ ಕಲಿತಾಗ ಎರಡನೇದಾಗಿ ನನಗೆ ಸಿಕ್ಕಿದ್ದು ಶಿಸ್ತಿನ ಜೀವನ. ಬೆಳಿಗ್ಗೆ ಬೇಗ ಏಳಬೇಕು, ಅಭ್ಯಾಸ ಮಾಡಬೇಕು, ಅಭ್ಯಾಸ ಮಾಡಿ ನಾನು ಗುರುಗಳ ಬಳಿಯಲ್ಲಿ ಹೋಗಿ ಕಲಿಯಬೇಕು. ಹೀಗೆ ಶಿಸ್ತುಬದ್ಧ ಜೀವನವನ್ನು ನಡೆಸಲು ಪ್ರೇರಣೆ ಸಂಗೀತ. ಮೂರನೇದಾಗಿ ಈ ಸಂಗೀತದಿಂದ ನಾದೋಪಾಸನ ಅಂತ ಕರಿತೀವಿ ನಾವು ಕರ್ನಾಟಕ ಸಂಗೀತದಲ್ಲಿ. ನಾವು ಹಾಡಿ ಅದು ನಮಗೆ ಕೊಡುವಂತಹ ಒಂದು ಆಸನ ಎಂದರೆ, ಈ ಹಾಡಿನಿಂದ ಬರುವಂತಹ ಒಂದು ಶಕ್ತಿ ನಮ್ಮನ್ನು ಸರಿಯಾಗಿ ದೃಢವಾಗಿ ನಡೆಯಲು ಸಹಾಯವನ್ನು ಮಾಡುತ್ತೆ. ಅಷ್ಟೇ ಅಲ್ಲದೆ ಬೇರೆಯವರಿಗೂ ಒಂದು ರೀತಿಯ ಮುಜುಗರ, ಇವನು ಬಟ್ಟೆ ಹಾಕ್ಕೊಂಡಿದ್ದಾನೆ, ಹಾಕ್ಕೊಂಡು ನಮ್ಮ ಸಂಗೀತ ಯಾಕೆ ಕಲಿತಾನೆ ಅಂತ ಕೇಳ್ತಾಯಿದ್ರು. ಆದರೆ ಆವಾಗ ನಾನು ಹೇಳಿದ್ದವ್ರಿಗೆ, ಸಂಗೀತಕ್ಕೆ ಯಾವ ರೀತಿಯಲ್ಲೂ ಭಾಷೆ ಇಲ್ಲ, ಅದನ್ನು ಸ್ವೀಕಾರ ಮಾಡಿದಾಗೆ ದೇವರ ಆಶೀರ್ವಾದ ಸಿಗುತ್ತೆ ಅಂತ ಹೇಳಿದ್ದು.
ಪೂಜ್ಯ ಗುರುಗಳೇ, ನಿಮ್ಮ ಈ ಹಾಡು ಸಂಯೋಜನೆಯ ಜೀವನದಲ್ಲಿ ಆದ ಅನುಭವಗಳನ್ನು ನಮಗೆ ಹೇಳಿದ್ದೀರಾ. ಅದರಲ್ಲಿ ನಿಮ್ಮ ಮೊದಲನೆಯ ಹಾಡಿನ ಸಂಯೋಜನೆಯ ಬಗ್ಗೆ ನಮಗೆ ಒಂದಿಷ್ಟು ವಿಷಯವನ್ನು ಹೇಳುತ್ತೀರಾ? ಖಂಡಿತವಾಗಿ. ನಾನು ಈ ಹಾಡಿನ ಜೀವನದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಗೀತೆಯನ್ನು ರಚಿಸುವಾಗ ಆದಂತಹ ಒಂದು ಅನುಭವ ಏನು ಅಂತ ಕೇಳಿದ್ದೀರ. ಇದು ಒಂದು ದೊಡ್ಡ ಕತೆ. ನಾನು ಸೆಮಿನರಿಯಲ್ಲಿ ಓದುವಾಗ ಬೇರೆ ಬೇರೆ ಭಾಷೆಯವರು ತಮ್ಮ ಹಾಡುಗಳನ್ನು ಚೆನ್ನಾಗಿ ಹಾಡ್ತಾಯಿದ್ರು. ನಾವು ಬೇರೆ ಭಾಷೆಗಳು ಮಾಡಿದಂತಹ ಹಾಡುಗಳನ್ನು ತೆಗೆದುಕೊಂಡು ನಾವು ಹಾಡ್ತಾಯಿದ್ವಿ. ನನಗದು ಸರಿ ಕಾಣಲಿಲ್ಲ. ನಮ್ಮಲ್ಲಿ ಇದ್ದಾರೆ ಹಾಡಿರೋರು, ಕಲ್ತಿರೋರು, ಅದನ್ನು ರಚನೆ ಮಾಡೋರು. ನಾನೇ ಯಾಕೆ ಆ ರೀತಿ ಮಾಡಬಾರ್ದು ಅಂತ ಒಂದು ಯೋಚನೆ ಬಂತು. ನಾನು ಚೆನ್ನಾಗಿ ಜ್ಞಾಪಕ ಇದೆ, ಬಾಸ್ಕೆಟ್ಬಾಲ್ನಲ್ಲಿ ಆಡಬೇಕಾದ್ರೆ ಒಂದು ಹಾಡನ್ನು ನಾನಷ್ಟಕ್ಕೆ ಹಾಡ್ಕೊಂಡು ಬರುವಾಗ ಒಬ್ಬರು ಗುರುಗಳು, ಫಾದರ್ ಆಲ್ಬನ್ ಅಂತ, ಅವರಿಲ್ಲ ಈಗ, ಅವರು ನನ್ನನ್ನು ಏನು ಗುಣಗ್ತಾ ಇದೆಯೋ ಅದು ಏನು ಹೊಸದು ಚೆನ್ನಾಗಿದೆ ಹೇಳೋ ಅಂತ ಕೇಳಿದರು. ನಾನು ಇವರು ಬಂದು ಚೆನ್ನಾಗಿದೆ ಅಂತಂದಿದ್ದಕ್ಕೆ ಅದಕ್ಕೆಲ್ಲ ಅದನ್ನು ಸರಿಯಾಗಿ ರಾಗ ಸಂಯೋಜನೆಯನ್ನು ಮಾಡಿ ಹಾಡಿದೆ. ಅವ್ರು ತುಂಬ ನನಗೆ ಪ್ರೋತ್ಸಾಹ ಕೊಟ್ಟರು. ಅದರಲ್ಲಿ ಎರಡನೇ ಭಾಗವೂ ಇದೆ. ಕೆಲವ್ರು ಕೇಳಿ ಇದು ಹಾಡ, ಇದು ನೀನು ಮಾಡಿದ್ದ, ಇದು ಸರಿ ಇಲ್ಲ ಅಂತ ನಿಜವಾಗಿಯೂ ಒಂದು ರೀತಿಯಾದ ಮನಸ್ಸಿಗೆ ದುಃಖವನ್ನು ತರುವಂತಹ ಸಂಗತಿ ಆಯಿತು. ಆಗ ಇನ್ನೊಂದು ಕೆಲಸನೂ ಮಾಡಿದೆ. ನಾನೇ ಹಾಡುಗಳನ್ನು ಮಾಡ್ತಾ ಇದು ನಾನು ಮಾಡಿದ್ದಲ್ಲ, ಇನ್ನೊಬ್ಬರು ಮಾಡಿದ್ದು ಅಂತ ಹೇಳಿದೆ. ಸುಳ್ಳು ಹೇಳಿದ್ನೋ ಅದು ಸರಿನೋ ತಪ್ಪು ಅಂತ ಹೇಳಲ್ಲ. ಆ ರೀತಿ ಹೇಳಿದಾಗ ಎಲ್ಲರೂ ಭಾರವಾಗಿ ಮೆಚ್ಕೊಂಡ್ರು ಮಾತ್ರವಲ್ಲ, ಹಂಗೆ ನೀನು ಕಂಪೋಸ್ ಮಾಡು ಚೆನ್ನಾಗಿರುತ್ತೆ ಅಂತಂದರು. ಆವಾಗ ಅವ್ರಿಗೆ ಹೇಳಿದೆ, ಹೌದು ಇದು ನಂದೇ ಅಂತ. ಅವರಿಗೆ ಅದು ಅರಿವಿಸಿಕೊಳ್ಳಲಾಗಲಿಲ್ಲ. ಅವರು ಇದು ಸರಿಯಲ್ಲ, ನೀನು ಎಲ್ಲೋ ಸುಳ್ಳು ಹೇಳ್ತಾ ಇದೀಯಾ ಅಂತ. ಹೌದು, ಸುಳ್ಳು ಹೇಳಿದ್ದು ನಿಜ, ಈಗ ಸತ್ಯ ಹೇಳ್ತಾ ಇದ್ದೀನಿ ಅಂದೆ. ಹೀಗೆ ಮೊದಲನೇ ಹಾಡು ಮಾಡಿದಾಗ ಆದಂತಹ ಎಷ್ಟೋ ಅನುಭವಗಳು ನನಗೆ ಇನ್ನಷ್ಟು ಶಕ್ತಿಯನ್ನು ಕೊಟ್ಟವು. ನಿಮಗೆ ಆ ಮೊದಲನೇ ಹಾಡು ಜ್ಞಾಪಕ ಇದೆಯಾ ಫಾದರ್? ಅದು ಮಾಡಿದ್ದು ಅದು ಎಲ್ಲರಿಗೂ ಗೊತ್ತಿಲ್ಲ. ನಾನು ಮಾಡಿದ್ದು ನಾನೇ ಅದನ್ನು ಹಾಡಿಕೊಂಡು ಸುಮ್ಮನಿದ್ದೆ. ಅದರ ಸಾಲೇನೋ ಹಾಡೇ ಬರ್ತದೆ, ಆದರೆ ಒಂದು ಸಾಲನ್ನು ಹೇಳ್ತೀನಿ. ಅದನ್ನು ಈ ಹಿಂದೋಳ ಎಂಬ ರಾಗದಲ್ಲಿ ಮಾಡಿದ್ದಾರೆ. ಸ ಮಗ ಮದನಿ ಸ ನಿದ ಮಗ ಸಾ, ಅದು ಆರೋಹಣ ಅವರೋಹಣ ಹಿಂದೋಳ ರಾಗದ್ದು. ಈಗ ಮೊದಲನೇ ಹಾಡು ಮಾಡಿದ್ದು ಹಾಡ್ತಾ ಇದ್ದೀನಿ. ಜೀವಂತ ದೇವನ ಭುಜಿಸಿಹ ನಾನು ಆನಂತ ರಕ್ಷಣೆ ಪಡೆದಿಹೇನು. ಜೀವಂತ ದೇವನ ಭುಜಿಸಿಹ ನಾನು ಆನಂತ ರಕ್ಷಣೆ ಪಡೆದಿಹೇನು. ನೀವು ಸಂಯೋಜಿಸಿರುವ ಇಷ್ಟೊಂದು ಹಾಡುಗಳಲ್ಲಿ ಒಂದು ನಿಮಗೆ ಇಷ್ಟವಾದ ಹಾಡನ್ನು ನಮಗೆ ಕೇಳಿಸುತ್ತೀರಾ ಫಾದರ್? ಇದು ದೊಡ್ಡ ಪ್ರಶ್ನೆ. ತಂದೆ ತಾಯಿಗಳಿಗೆ ಮಕ್ಕಳು ಜಾಸ್ತಿ ಇದ್ದಾಗ ಈ ಮಕ್ಕಳಲ್ಲಿ ಯಾರು ನಿಮಗೆ ಪ್ರಿಯರು ಅಂತ ಕೇಳಿದರೆ ಅವರಿಗೆ ಅದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ. ಅದೇ ರೀತಿ ಹಾಡುಗಳು ನನಗೆ, ಅದರಲ್ಲೂ ನಾನು ಮಾಡಿದ ಹಾಡುಗಳು ನನಗೆ ತುಂಬ ಪ್ರಿಯ. ಜನರು ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಹೇಳ್ತಾರೆ. ಅದು ನಮ್ಮ ಮನಸ್ಸಾಕ್ಷಿ ಹೇಳುತ್ತೆ, ಏಯ್ ಇದು ನೀನು ಮಾಡ್ತಾ ಇಲ್ಲ, ದೇವರು ನೀನು ಕೊಟ್ಟ ವರ, ಅದನ್ನು ಉಪಯೋಗಿಸ್ತಾ ಇದೆಯಾ, ಚೆನ್ನಾಗಿ ಹಾಡು ಅನ್ನೋರು. ಈಗ ನನಗೆ ಸುಮಾರು ಹಾಡುಗಳನ್ನು ಮಾಡಿದ್ದೀನಿ. ಈಗ ಇತ್ತೀಚೆಗೆ ನಾವು ಈ ಹಾಡು ಇಂಗ್ಲೀಷ್ನಲ್ಲಿ ನೀವು ಕೇಳಿರಬೇಕು, ಮೇಕ್ ಮೀ ಎನ್ ಇನ್ಸ್ಟ್ರುಮೆಂಟ್ ಆಫ್ ಯುವರ್ ಪೀಸ್. ಅದನ್ನು ನಾನು ಕನ್ನಡದಲ್ಲಿ ನನ್ನದೇ ರೀತಿಯಲ್ಲಿ ಸ್ವಲ್ಪ ಧ್ಯಾನಿಸಿ ಮಾಡಿದೆ. ಅದರ ಮೊದಲ ಸಾಲು, ನಿನ್ನ ಶಾಂತಿಯ ಸಾಧನ
ನನ್ನ ಮಾಡಿಕೋ ಪ್ರಭುವೇ ನಿನ್ನ ಶಾಂತಿಯ ದೂತನು, ನಾನಾಗುವೆ ಪ್ರಭುವೇ. ದ್ವೇಷವ ಅಳಿಸಲು ಪ್ರೀತಿಯ ಬೆಳೆಸಲು, ഇരുളನು ಛೇದಿಸಿ ಬೆಳಕನು ಬೆಳಗಲು, ಪರರನ್ನು ಅರಿಯಲು ಸಾಂತ್ವನ ನೀಡಲು, ನೋವನ್ನು ಓಡಿಸಿ ನಲಿವಲಿ ನಡೆಸಲು, ನಿನ್ನ ಶಾಂತಿಯ ಸಾಧನ ನನ್ನ ಮಾಡಿಕೋ ಪ್ರಭುವೇ ನಿನ್ನ ಶಾಂತಿಯ ದೂತನು, ನಾನಾಗುವೆ ಪ್ರಭುವೇ. ಥ್ಯಾಂಕ್ ಯು ಫಾದರ್. ಇದರಲ್ಲಿ ಇನ್ನೊಂದು ವಿಚಾರ ಹೇಳಬೇಕು. ಈ ಹಾಡು ನಾನು ಮಾಡಿದೆ ಹೌದು. ನಾನು ಸ್ಟುಡಿಯೋದಲ್ಲಿದ್ದಾಗ ವಾಣಿ ಜಯರಾಮ್ ಬಂದಿದ್ದರು ನನ್ನ ಇನ್ನೊಂದು ಹಾಡು ಹಾಡಲಿಕ್ಕೆ. ಈ ಹಾಡನ್ನು ಕೇಳಿ, ಫಾದರ್ ಅದನ್ನು ನಾನು ಹಾಡ್ತೀನಿ, ನೀವು ಹಾಡಬೇಡಿ ಅಂದರು. ಆವಾಗ ನೀವು ಹಾಡಿ ಅಂದೆ. ಅವರು ಈ ಹಾಡನ್ನು ನಿಜವಾಗ್ಲೂ ನನ್ನ ಸ್ವರರಾಗ ಸುಧಾ ಎಂಬ ಧ್ವನಿ ಸುರುಳಿಯಲ್ಲಿ ಇದನ್ನು ಹಾಕಿದ್ದೀನಿ, ಕೇಳ್ಬೋದು. ಅವರು ನನಗಿಂತಲೂ ಚೆನ್ನಾಗಿ ಹಾಡಿದ್ದಾರೆ.
ನಿನ್ನ ಶಾಂತಿಯ ಸಾಧನ ನನ್ನ ಮಾಡಿಕೋ ಪ್ರಭುವೇ, ನಿನ್ನ ಶಾಂತಿಯ ದೂತನ ನಾನಾಗುವೆ ಪ್ರಭುವೇ. ಮನುಜರಲ್ಲಿ ಸುರಿದಿಹೇದಿ ವರಗಳೆಲ್ಲ, ಕೃಪೆಗೆ ನಿನ್ನ ಋಣಿಯು ನಿನಗೆ ಮಾನವಾಕುಲ. ಕಲೆಯ ಉನ್ನತಿ ಮೌಲ್ಯ ಸಂಸ್ಕೃತಿ ಜನರ ಮನವ ಬೆಳಗ ಬಂದ ಈ ದೇಗುಲ. ಸಂದೇಶ ಸಂದೇಶ ಕಲೆಯ ಪಥದಿ ಪ್ರಗತಿ ರಥದಿ ಸಂದೇಶ. ಸಂದೇಶ ಸಂದೇಶ ಸಾರವೆಂದೆ ಈ ಜಗಕ್ಕೆ ಸಂದೇಶ. ನಿಮ್ಮ ಸಂಗೀತ ಸಂಯೋಜನೆಯ ಪಯಣದಲ್ಲಿ ಕನ್ನಡ ಚಿತ್ರರಂಗದ ಕೊಡುಗೆ ಏನು ಫಾದರ್? ಅದು ಇನ್ನೊಂದು ಕತೆ. ನನಗೆ ಈ ಸಂಗೀತ ಸಂಯೋಜನೆ ಮಾಡಬೇಕಾದ್ರೆ ಒಬ್ಬರು ಸಹಾಯ ಮಾಡ್ತಾಯಿದ್ರು. ಹೇಗೆ ಬರೆಯೋದು, ಏನು ಮಾಡೋದು, ಅವರು ಬರೆದು ಕಳಿಸ್ತಾಯಿದ್ರು. ನನಗೆ ಮೊದಲನೇ ಒಂದು ರೆಕಾರ್ಡ್ ಅಂತಾರೆ, ಯಾವುದು ಧ್ವನಿ ಸುರುಳಿಯನ್ನು ಮಾಡಿದಾಗ ಆಗಿನ ಕಾಲದಲ್ಲಿ HME ಸ್ಟುಡಿಯೋಸ್ ಮಡ್ರಾಸ್ನಲ್ಲಿ ಬಂದು ಇಳಿದು ಫಸ್ಟ್ ಹಾಡಿದ್ದು ಜಯತು ಜಯ ಕ್ರಿಸ್ತ, ಎಲ್ಲರೂ ಹಾಡ್ತಾರೆ ಅದನ್ನು ಹಾಡಿದೆ. ಆಮೇಲೆ ದೇವ ಧ್ಯಾನಿಸುವೆ ಅಂತ ಇನ್ನೊಂದು ಹಾಡಿದೆ, ಅದನ್ನು ಹಾಡಿ 4 ಹಾಡುಗಳಿಗೆ ಒಂದು ಧ್ವನಿ ಸುರುಳಿ ಮಾಡ್ತಾಯಿದ್ರು ಅವಾಗ. ಅದನ್ನು ಮಾಡಿ ಆದಮೇಲೆ ಏನಾಯಿತು, ನನಗೆ ಸಹಾಯ ಮಾಡ್ತಾ ಇದ್ದವರು ಏನೋ ಯಾಕೋ ಗೊತ್ತಿಲ್ಲ, ನಾನು ನಾಳೆ ದಿನ ರೆಕಾರ್ಡಿಂಗು, ಇವತ್ತು ಹೋಗಿ ಎಲ್ಲ ರಿಹರ್ಸಲ್ ಮಾಡ್ಕೋಬೇಕು, ಎಲ್ಲ ಮ್ಯೂಸಿಷಿಯನ್ಸ್ ಎಲ್ಲ ರೆಡಿ, ಇದಕ್ಕೆ 1000 ರೂಪಾಯಿ ಖರ್ಚು ಮಾಡಿ ಆಯಿತು, ಇದು ಬಂದಿಲ್ಲ, ಏನು ಸಾಹಿತ್ಯ ಬಂದಿಲ್ಲ. ಆವಾಗ ನಾನು ದೇವ್ರನ್ನ ಪ್ರಾರ್ಥಿಸ್ಕೊಂಡೆ, ಇದು ನಿಮ್ಗೆ ಬೇಡ ಅಂದರೆ ಬೇಡ, ಬೇಕು ಅಂದರೆ ನನಗೆ ಒಂದು ದಾರಿ ತೋರಿಸಿ ಅಂತ. ಈ ರೀತಿಯಾದ ಒಂದು ಚಿಂತನೆ ಮಾಡಬೇಕಾದ್ರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ನನಗೆ ಅಸಿಸ್ಟ್ ಮಾಡಿದವರು, ಫಾದರ್ ಯಾಕೆ ಒಂಥರ ಇದ್ದೀರಾ, ಅವ್ರಿಗೆ ನಾನು ಇರೋ ವಿಚಾರ ಹೇಳಿದೆ, ಹೀಗಾಗಿದೆ ಏನು ಅಷ್ಟೇನಾ, ಅವ್ರು ಕೇಳಿದಷ್ಟೇ. ಇಬ್ಬರು ಹೇಳಿದ್ದು ಒಂದೇ, ಯಾರು RN ಜಯಗೋಪಾಲು ಅಷ್ಟೇನಾ, ಇವರು ಗುಣಸಿಂಗ್ ಅಷ್ಟೇನಾ ಅಂತ ಕೇಳಿದ್ದು. ನಾನು ಅವ್ರಿಗೆ ಹೇಳಿದೆ ಇರೋ ವಿಚಾರನ. ಏನೂ ಇಲ್ಲ ಫಾದರ್, ಸ್ಟ್ರೈಟ್ ನೀವು ಮದ್ರಾಸ್ನಲ್ಲೇ ಇದ್ದೆ, ಸ್ಟ್ರೈಟ್ ಅವ್ರ ಮನೆಗೆ ಹೋಗಿ ಇರೋ ವಿಚಾರ ಹೇಳಿ, ಅವ್ರು ನಿಮ್ಗೆ ಸಹಾಯ ಮಾಡ್ತಾರೆ ಅಂತ ಹೇಳಿದರು. ನನಗೆ ಹೆದರಿಕೆ, ಒಂದು ಸಾಲ ಮಾಡಿ ನಾವು ಇದು ಮಾಡ್ತೀವಿ, ಏನು ಧ್ವನಿ ಸುರುಳಿ. ಅದಾದಮೇಲೆ ಈಗ ಸ್ಟುಡಿಯೋಗೆ ಹೋಗಿ ಹಾಡಲು ಪದಗಳಿಲ್ಲ. ನಾನು ಆವಾಗ RN ಜಯಗೋಪಾಲ್ರವರ ಮನೆಗೆ ಹೋದೆ. ಅಲ್ಲೇ ಅವ್ರು ಕೂತಿದ್ದರು, ಕಮಲಾಸನ್ ಕೂತಿದ್ದರು, ಆಮೇಲೆ ಅವರ ಇನ್ನೊಬ್ಬ ಸಹೋದರ ಸುದರ್ಶನ್ ಕೂತಿದ್ದರು. ಅವರು ಯಾವುದೋ ಒಂದು ಚಲನಚಿತ್ರದ ಬಗ್ಗೆ ಒಂದು ಯೋಚನೆ ಮಾಡ್ತಾಯಿದ್ರು. ನನಗೆ ಅವ್ರು ಯಾರು ಅಂತ ಗೊತ್ತಿಲ್ಲ, ಅವ್ರಿಗೆ ನಾನು ಯಾರು ಅಂತ ಗೊತ್ತಿಲ್ಲ. ಹೋಗಿ ಬಾಗಿಲ ಹತ್ರ ನಿಂತ್ಕೊಂಡು ನಮಸ್ಕಾರ ಸಾರ್ ಅಂದೆ. ಅವ್ರಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ಬನ್ನಿ ಒಳಗಡೆ ಬನ್ನಿ ಅಂತಂದರು. ಹೋದ ತಕ್ಷಣ ನೀವು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರು. ನಾನು ಹೀಗೆ ಚರ್ಚಿನ ಫಾದರು, ಇಲ್ಲಿ ಸಂಗೀತ ಮಾಡ್ತಾಯಿದ್ದೀನಿ, ನಾಳೆ ದಿನ ನಮ್ಮ ರೆಕಾರ್ಡಿಂಗು, ಹೀಗೆ ಯಾರು ಮಾಡಿಕೊಡ್ತೀನಿ ಅಂದವರು, ಇದು ಏನು ಕಾವ್ಯ ರಚನೆ ಅವರು ಮಾಡಿಕೊಡ್ಲಿಲ್ಲ. ಎಷ್ಟು ಹಾಡುಗಳು ಫಾದರ್ ಅಂತ ಕೇಳಿದ್ರು. ತೆಗ್ದಿನ ಒಂದೇ ಶಬ್ದದಲ್ಲಿ ಕೇಳಿ ಎಷ್ಟು ಹಾಡುಗಳು ಅಂತ ಕೇಳಿ, 4 ಹಾಡುಗಳು. ಅಯ್ಯೋ ದೇವ, ಅದಕ್ಕೆ ಇಷ್ಟ್ಯಾಕೆ ಪೇಚಾಡ್ತೀರಾ, ಒಂದು 10 ನಿಮಿಷದಲ್ಲಿ ಮಾಡಿಬಿಡೋಣ ಅಂತ ಅವ್ರು ಹೇಳಿದ್ರು. ನನಗೆ ಗೊತ್ತಾಗಲಿಲ್ಲ, ಏನು ಮಾಡೋದಂತೂ ಗೊತ್ತಾಗಲಿಲ್ಲ. ಆವಾಗ ಅವರು ರವಿ ಅಂತ ಕೂಗಿದ್ರು, ಅವ್ರ ಮಗ, ಹಾರ್ಮೋನಿಯಂ ತಗೊಂಬಾರೋ ಅಂತಂದರು. ಹಾರ್ಮೋನಿಯಂ ಕೊಟ್ಟರು, ನಾನು ಹಾರ್ಮೋನಿಯಂ ಇಟ್ಕೊಂಡು ಹಾಡಿದೆ, 4 ಹಾಡನ್ನು ಹಾಡಿದೆ. ಇವರು ಬರಿತಾಯಿದ್ರು, ಇನ್ನೊಂದು ಸಾರಿ ಹಾಡಿ ಫಾದರ್ ಅಂದರು. 2 ಸಾರಿ 3 ಸಾರಿ ಹಾಡಿದೆ. 4ನೇ ಸಾರಿಗೆ ಅವರು 4 ಹಾಡುಗಳನ್ನು ಕೊಟ್ಟರು. ಹೇಗಾಗಿರ್ಬೇಕು ನನಗೆ. ಆಮೇಲೆ ನಾನು ತಿಳಿದೆ, ದೇವ ಇದೆಂತಹ ವಿಚಿತ್ರ. ಫಸ್ಟ್ ಹಾಡು ಅವ್ರು ಮಾಡಿದ್ದು ಮನದೇ ಏಸು ಧ್ಯಾನ, ಮಿಡಿದ ಭಕ್ತಿಗಾನ, ಸ್ವರವಾಗಿ ಹಾಡಾಗಿ ಮೂಡಿದಾಗ
ಕಣ್ಣು ತುಂಬಿ ಬಂತು ಏಕೋ, ಅದು ಅವರ ಮೊದಲನೇ ಹಾಡು. ಒಬ್ಬ ಯಾರೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ಅಂತಹ ರಚನೆ ಮಾಡಿದವರು ಅವರು. ಈಗ ನನ್ನ ಹಾಡಿನಲ್ಲಿ ಮುಕ್ಕಾಲ್ವಾಸಿ ಅಂತ ಹೇಳ್ಬೋದು, ಮುಕ್ಕಾಲ್ವಾಸಿಗಿಂತನೂ ಸ್ವಲ್ಪ ಕಡಿಮೆನೇ ಅವರು ಹಾಡಲಿಕ್ಕೆ ನನಗೆ ನಿಜವಾದ ಒಂದು ಸಹಕಾರವನ್ನು ನೀಡಿದವರು. ಎಲ್ಲದರಲ್ಲೂ ನನಗೆ ಪ್ರೋತ್ಸಾಹ ಕೊಟ್ಟವರು ಅವರೇ. ಮನದೇ ಏಸು ಧ್ಯಾನ, ಮಿಡಿದ ಭಕ್ತಿಗಾನ, ಸ್ವರವಾಗಿ ಹಾಡಾಗಿ ಮೂಡಿದಾಗ ಕಣ್ಣು ತುಂಬಿ ಬಂತು ಏಕೋ, ಆ ಹಾಡು ಮಾಡಿದ್ದು. ಆಮೇಲೆ ಇನ್ನು ಬೇರೆ ಹಾಡುಗಳು ಅವರು ನನ್ನ ಧ್ವನಿ ಸುರುಳಿಯಲ್ಲಿ ಬೇಕಾದಷ್ಟು ಅವರು ಹಾಡು ಯಾವಾಗಲೂ ಅವ್ರು ಹೇಳೋರು, ಇವರು ನೀವು ನೋಡೋಕ್ಕೆ ಗುರು ಅಂತ ಕಾಣ್ತಾರೆ, ಆದರೆ ಇವು ನಿಜವಾದ ಗುರುಗಳು. ಯಾಕೆಂತಂದರೆ ಸಂಗೀತನ ಅರಿದು ಕುಡ್ದಿದ್ದಾರೆ ಅಂತನವರು. ಆರ್ ಎನ್ ಜಯಗೋಪಾಲ್ ಪಾಪ ಅವರು ತೀರ್ಕೊಂಡ್ರು, ದೇವ್ರ ಸನ್ನಿಧಾನ ಸೇರಿದ್ದಾರೆ. ಹೀಗೆ ನನ್ನ ಜೀವನದಲ್ಲಿ ಈ ಸಂಗೀತ ಬಹಳಷ್ಟು ರೀತಿಯಲ್ಲಿ ನನಗೆ ಸಹಾಯ ಮಾಡಿದೆ. ಎಷ್ಟೋ ತಿಳ್ಕೊಳ್ಳುವಂತಹ ಅಭ್ಯಾಸವನ್ನು ಸಹ ಮಾಡಿಕೊಟ್ಟಿದೆ. ವಿವಿಧ ಧರ್ಮ ಜಾತಿ ಮತದ ಈ ದೇಶ, ಸಾಮರಸ್ಯ ಬೆಳೆಸ ಬಂದ ಸಂದೇಶ. ಸ್ಫೂರ್ತಿ ಪ್ರತಿಭೆಗೆ, ಕೀರ್ತಿ ಸೇವೆಗೆ, ಕೊಡುಗೆ ನೃತ್ಯ ಸಂಗೀತ ಸಾಹಿತ್ಯಕ್ಕೆ. ಸಂದೇಶ ಸಂದೇಶ, ಕಲೆಯ ಪಥದಿ ಪ್ರಗತಿ ರಥದಿ ಸಂದೇಶ. ಸಂದೇಶ ಸಂದೇಶ, ಸಾರಲೆಂದೆ ಈ ಜಗಕ್ಕೆ ಸಂದೇಶ. ಆರ್ ಎನ್ ಜಯಗೋಪಾಲ್ ರವ್ರ ಜೊತೆ ಇದ್ದ ನಿಮ್ಮ ನಂಟನ್ನ ನೀವು ಇಷ್ಟೊತ್ತವರೆಗೆ ನಮಗೆ ಹೇಳಿದ್ದೀರಾ ಫಾದರ್. ಈಗಲೂ ನಿಮ್ಮ ನಂಟು ಮುಂದುವರೆದಿದೆಯಾ? ಆ ಒಂದು ಸನ್ನಿವೇಶ ಆದಮೇಲೆ ಅವರೊಟ್ಟಿಗೆ ಜೀವನ ಮುಂದುವರೆದಿದೆಯಾ? ಅವರು ಇರುವಷ್ಟು ದಿನ ನಾನು ಅವರ ಬಳಿ ಪ್ರತಿ ಸಾರಿ ಅವರ ಒಂದು ರೀತಿಯ ಪ್ರೀತಿಯಿಂದ ಎಲ್ಲವನ್ನೂ ನಾನು ಅವ್ರ ಹತ್ರ ಕಲಿತೆ. ಒಂದು, ಅವರು ನನ್ನನ್ನು ಯಾರೋ ಒಬ್ಬ ಆರ್ಟಿಸ್ಟ್ ಅಥವಾ ಈ ಹಾಡನ್ನು ಮಾಡತಕ್ಕಂತಹ ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಅವನ ಹತ್ರ ದುಡ್ಡು ತೊಗೊಂಡು ಇವನು ಕಳಿಸ್ಬಿಡೋದು ಅನ್ನೋ ಮನೋಭಾವದಿಂದ ಎಂದೂ ಅವರು ನನ್ನ ಹತ್ರ ಹಾಗೆ ನಾಡ್ಕೊಂಡಿಲ್ಲ. ಎರಡನೇದೇನು ಅಂತಂದರೆ, ಅವ್ರ ಮನೆಯಲ್ಲಿ ನನಗೊಂದು ರೂಮ್ ಕಟ್ಟು ಹಾಕಿದರು, ಫಾದರ್ ಫೆಲಿಕ್ಸ್ ಜೋಸೆಫ್ ನೊರೋನ. ನೀವು ನಮ್ಮವರು ಫಾದರ್ ಅಂತ ಹೇಳ್ತಾಯಿದ್ರು ಯಾವಾಗಲೂ. ಮೂರನೇದು ಭಾಳ ಕಷ್ಟ ಆಗತ್ತೆ, ಅವ್ರನ್ನ ಆಸ್ಪತ್ರೆಗೆ ದಾಖಲು ಪಡಿಸಿದ್ರು ಮದ್ರಾಸ್ನಲ್ಲಿ, ಅಲ್ಲ ಬೆಂಗಳೂರಿನಲ್ಲಿ. ನನಗೆ ತಕ್ಷಣ ಓಡ್ಬಿಟ್ಟು ಬಂದೆ ನಾನು ಅವ್ರು ನೋಡಬೇಕು ಅಂತ. ನೋಡೋಕ್ಕೆ ಬಂದಾಗ ಅವರಿಗೆ ಬಾಯಿ ಬರ್ತಾ ಇರಲಿಲ್ಲ, ಮಾತಾಡೋಕ್ಕಾಗ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲೂ ಸಹ ಅವರು ಹೆಂಡ್ತಿನ ಕರೆದು, ನೋಡೇ ಫಾದರ್ ಬಂದಿದ್ದಾರೆ ಅಂತ ಇದ್ರು ಮೊದಲು. ಇವತ್ತು ಅವ್ರಿಗೆ ಬಾಯಿ ಬರ್ತಾಯಿಲ್ಲ. ಬಂದುಬಿಟ್ಟು ಅವ್ರನ್ನ ಕರೆದು ಏನೋ ಬರೆದು ಕೊಟ್ಟರು ಅವ್ರಿಗೆ. ಅವರು ಪಾಪ ಅವರು ಅಳ್ತಾಯಿದ್ರು. ಅದು ಬಿಟ್ಟು ತೋರಿಸಿದ್ರು ಏನು ಅಂತ. ನಾನು ನೋಡಿದೆ, ಫಾದರು ಹಾಡು ಬರೆಸೋಕ್ಕೆ ಬಂದಿದ್ದಾರೆ, ಅವ್ರಿಗೆ ಯಾವ ಹಾಡು ಅಂತ ಹೇಳೋಕ್ಕೆ ಹೇಳು, ನಾನು ಬರೆದು ಕೊಡ್ತೀನಿ. ನಾನು ಹೇಳಿದೆ, ತುಂಬ ಕಷ್ಟಕರವಾದ ಒಂದು ಸನ್ನಿವೇಶ ಅಂತ ಹೇಳಬೇಕು. ಪಾಪ ಸಾಯೋ ಸಂದರ್ಭದಲ್ಲೂ ಅವರು ನಿಮಗೆ ಸಹಾಯ ಆಗಬೇಕು, ನಾನು ಮಾಡ್ತೀನಿ ಅಂತನೋ ಭರವಸೆ ತುಂಬಿದರು. ಅಷ್ಟೇ ಅಲ್ಲ, ಕೆಲವು ದಿವಸಗಳಾದಮೇಲೆ ದೈವಾಧೀನರಾದರು. ಅಲ್ಲಿಗೆ ನಂಟು ಮುಗಿಲಿಲ್ಲ. ನಾನು ಒಂದು ಸಾರಿ ಹಾಡುಗಳನ್ನು ಬರೆಯುವಾಗ ಅವ್ರಿಗೆ ತೋರಿಸ್ದೆ, ಸರ್ ನಾನು ಹಾಡು ಬರೆದಿದ್ದೀನಿ ನೋಡಿ ಅಂತ. ನೋಡಿದರು, ನೋಡ್ಬಿಟ್ಟು ಹೇಳಿದರು, ಲಗಾಯಿಸಿ ಫಾದ ಭಾರಿ ಚೆನ್ನಾಗಿದೆ ಅಂದರು. ಒಬ್ಬ ಕಲಾವಿದನಿಗೆ ಇಂತಹ ಒಂದು ಪ್ರೋತ್ಸಾಹದಾಯಕ ಹೇಳಿಕೆ ಬಹಳಷ್ಟು ಪರಿಣಾಮ ಬೀರುತ್ತೆ. ಆದ್ದರಿಂದ ಆ ನಂಟು ಇನ್ನೂ ಮುಂದುವರಿಲಿ. ನಾನು ಅವ್ರಿಗೋಸ್ಕರ ಪ್ರತಿ ಸಾರಿ ಬೇಡ್ತೀನಿ, ಅವರ ಹಾಡುಗಳನ್ನು ಮೆಲ್ಕು ಹಾಕ್ತೀನಿ. ಮತ್ತು ಅದರಿಂದ ಇವತ್ತು ದಿನ ನಾನೂ ಸಹ
ಈ ಹಾಡಿನ ಸಂಯೋಜನೆಯನ್ನು ಮಾಡತಕ್ಕಂತಹ ಕಾರ್ಯವನ್ನು ಮಾಡ್ತಿದ್ದೇನೆ. ಇದಕ್ಕೆ ಅವರಿಗೆ ಎಷ್ಟು ವಂದನೆ ಹೇಳಿದರೂ ಸಾಲದು, ದೇವರನ್ನು ಎಷ್ಟು ಸ್ತುತಿಸಿದರೂ ಸಾಲದು. ಸ್ತುತಿಸುವೆನು ನಾ ಸ್ತುತಿಸುವೆನು ನಿನ್ನಯ ನಾಮವನು ದೇವಾ, ನಿನ್ನಯ ನಾಮವನು ಸ್ತುತಿಸುವೆನು ನಾ ಸ್ತುತಿಸುವೆನು ನಿನ್ನಯ ನಾಮವನು ದೇವಾ, ನಿನ್ನಯ ನಾಮವನು. ನಿನ್ನ ಜ್ಯೋತಿ ಬೆಳಗಲಿ ದೇವಾ, ಇರುಳನು ಓಡಿಸಲಿ, ನನ್ನ ಬಾಳನು ಬೆಳಗಿಸಲಿ. ಬೆಳಕಿನ ಒಂದು ಕಿರಣವೇ ಸಾಕು, ನಡೆವೆನು ಅದರಲ್ಲಿನ ನಿನ್ನನು ಸೇರುವೆನಾ. ಸ್ತುತಿಸುವೆನು ನಾ ಸ್ತುತಿಸುವೆನು ನಿನ್ನಯ ನಾಮವನು ದೇವಾ, ನಿನ್ನಯ ನಾಮವನು. ನನ್ನ ಜೀವ ಇಂದು ನೊಂದು ಶಾಂತಿಯ ಬಯಸುತ್ತಿದೆ, ನಿನ್ನ ಪಾದದೆ ಬೇಡುತ್ತಿದೆ. ಶಾಂತಿಯ ಸಾಗರ ನೀನೇ ತಂದೆ, ದಾಹದೆ ನಾ ಬಂದೆ. ಕರುಣಿಸುವೋ ತಂದೆ, ಸ್ತುತಿಸುವೆನು ನಾ ಸ್ತುತಿಸುವೆನು ನಿನ್ನಯ ನಾಮವನು ದೇವಾ, ನಿನ್ನಯ ನಾಮವನು. ಸ್ತುತಿಸುವೆನು ನಾ ಸ್ತುತಿಸುವೆನು ನಿನ್ನಯ ನಾಮವನು ದೇವಾ, ನಿನ್ನಯ ನಾಮವನು. ಈಗಲೂ ನೀವು ನಿಮ್ಮ ಸಂಗೀತ ಸಂಯೋಜನೆಯನ್ನು ನಡೆಸ್ತಾ ಇದ್ದೀರಾ? ನಡೆಸ್ತಾ ಇದ್ದಾರೆ ಅಂತ ಕೇಳೋ ಬದಲು ಪ್ರತಿ ವಾರ ನಾವು
ನಮ್ಮ ದೇವಾಲಯಗಳಲ್ಲಿ ಹಾಡತಕ್ಕಂತಹ ಕೆಲವು ಹಾಡುಗಳನ್ನು ಪ್ರತಿ ವಾರ ಮಾಡಿ ಕಳಿಸ್ತೀನಿ ಎಲ್ಲರಿಗೂ ತಲುಪೋದು. ಎಷ್ಟೋ ನಿಮ್ಮಲ್ಲಿ ಜನರು ಕೇಳಿರಬೇಕು. ಇನ್ನೂ ಮಾಡ್ತಾ ಹೋಗ್ತೀನಿ ಹಾಡುಗಳನ್ನು. ಮೊನ್ನೆ ಒಂದು ಹಾಡು ಮಾಡಿದೆ. ಆಮೇಲೆ ಪ್ರತಿ ವಾರವೂ ನಾವು ಹಾಡುಗಳನ್ನು ಸಂಯೋಜನೆ ಮಾಡೋಕ್ಕೆ ನಾನು ಮಾಡೋದಿಷ್ಟೇ. ಇದು ನಮ್ಮಿಂದ ಮಾಡೋ ಕೆಲಸ ಅಲ್ಲ, ದೇವ್ರು ಕೊಡಬೇಕು, ನಾವು ಅದನ್ನು ನಿಮ್ಗೆ ಸ್ವೀಕಾರ ಮಾಡುವಂತೆ ಮಾಡಬೇಕು. ಆದ್ದರಿಂದ ಅದಕ್ಕೆ ಬೇಕಾದ ಮೊದಲನೇ ಒಂದು ಅನಿವಾರ್ಯವಾದ ಒಂದು ಕಾರ್ಯ ಅಂದರೆ ಪ್ರಾರ್ಥನೆ. ಯಾವ್ದು ಮಾಡಬೇಕಾದ್ರೂ ನಾನು ಫಸ್ಟು ಏನು ಹೇಳ್ತೀನಿ, ಸ್ವಾಮಿ ಇದು ನೀವು ಕೊಟ್ಟವರ, ನಿಮ್ಮ ವರದಿಂದ ಬೇರೆಯವರು ಹಾಡಬೇಕು, ಅದಕ್ಕೋಸ್ಕರ ಮಾಡೋಕ್ಕೆ ಹೋಗ್ತಾಯಿದ್ದೀನಿ, ಆಶೀರ್ವಾದ ಮಾಡಿ ಅದನ್ನು ನಾನು ಚೆನ್ನಾಗಿ ಮಾಡ್ತೀನಿ ಅನ್ನೋ ಭರವಸೆ ಇದೆ, ನಿಮಗೆ ಸ್ತೋತ್ರ ಅಂತ ಹೇಳಿಬಿಟ್ಟು ನಾನು ಯಾವಾಗಲೂ ಶುರು ಮಾಡ್ತೀನಿ. ಅಲ್ಲಿ ನಮ್ಮ ಮಕ್ಕಳು ಕೂತಿರ್ತಾರೆ, ಯಾವುದು ಹೇಗೆ ಅಂತ ಕೇಳಿಕೊಂಡು ಶುರು ಮಾಡಿ ಹಾಡನ್ನು ಮಾಡಿಕೊಡ್ತಾಯಿದ್ದೀನಿ. ಇನ್ನೂ ಮಾಡ್ತೀನಿ, ಯಾಕೆಂದರೆ ಇದು ಅವ್ರು ಕೊಟ್ಟವರ, ಅವ್ರಿಗೆ ಸೇರಬೇಕು. ಲಲಿತ ಕಲೆಯ ಪೋಷಿಸುವ ಈ ಭವ್ಯ ತಾಣ, ಕೀರ್ತಿ ಕಿರಣ ಬೀರುತ್ತಿರುವ ಪ್ರತಿಷ್ಠಾನ, ಸೇವೆ ಗುರುತಿಸಿ ಪುರಸ್ಕರಿಸುತ್ತಾ ಬೆನ್ನ ತಟ್ಟಿ ಮುನ್ನಡೆಸುವ ನವ್ಯ ಚೇತನ. ಸಂದೇಶ ಸಂದೇಶ ಕಲೆಯ ಪಥದಿ ಪ್ರಗತಿ ರಥದಿ ಸಂದೇಶ. ಸಂದೇಶ ಸಂದೇಶ ಸಾರಲೆಂದೆ ಈ ಜಗಕ್ಕೆ ಸಂದೇಶ. ಸ್ವರರಾಗ ಸುಧದ ಬಗ್ಗೆ ಕೆಲವು ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಡಿ. ಇದು ನನ್ನ ಹಿಂದಿನ ಬಿಷಪ್ ಜೆರಾಲ್ಡ್ ಲೋಬೋ ಅವರ ಒಂದು ಕನಸಾಗಿತ್ತು, ನಿನ್ನ ಎಲ್ಲ ಹಾಡುಗಳು ಒಂದು ಪುಸ್ತಕದಲ್ಲಿ ಬರಬೇಕು ಅಂತ. ನನಗೆ ಆವಾಗ ಹಣದ ಕೊರತೆ ಇತ್ತು. ನಾನೇನು ಮಾಡಿದೆ, ಆಗಿದ್ದಾಯಿತು ಅಂತ ಈ ಇದರಲ್ಲಿ ನನ್ನ ಹಳೆಯ ಮೊದಲು ನಾನು ಮಾಡಿದ ಹಾಡುಗಳು ಎಲ್ಲ ಸೇರಿಬಿಟ್ಟು ಒಟ್ಟಿನಲ್ಲಿ ಒಂದು ಪುಸ್ತಕ ಆಚೆ ತರಬೇಕು ಅಂತ ಇತ್ತು. ಅದನ್ನು ಮಾಡಿ ಮುಗಿಸಿ ಅದನ್ನು ತಗೊಂಬಂದಿದ್ದು. ಹೀಗೆ ಈಗ ಮಾಡೋಕ್ಕೆ ಹೋದರೆ ಇನ್ನು 3-4 ಪುಸ್ತಕ ಆಗ್ತವೆ. ಆದರೆ ಕಷ್ಟ, ಭಾರಿ ಕಷ್ಟ. ಇದನ್ನು ಈಗ ಈ ದಿನದ ಆಧುನಿಕತೆಯ ಕೆಲವು ಮೀಡಿಯಾ ಎಕ್ಸ್ಪ್ಲೋಷನ್ ಅಂತಲೇ ಹೇಳ್ಬೋದು. ಬಂದಿರತಕ್ಕಂತಹ ವಾದ್ಯಗಳೇ ಆಗಲಿ, ಇವೆಲ್ಲ ಒಂದು ಚಿಕ್ಕ ಪೆಟ್ಟಿಗೆ ಇಟ್ಕೊಂಡು ಎಲ್ಲ ಮಾಡ್ಬೋದು. ಆದರೆ ನಾವು ಅದಕ್ಕೆ ಪಡೋ ಶ್ರಮ, ಎರಡನೇದು ಅದಕ್ಕೆ ಸಾಲ ಸೋಲ ಮಾಡಿ ದುಡ್ಡು ಎಲ್ಲ ಒದಗಿಸ್ಬಿಟ್ಟು ಅದನ್ನು ಆಚೆ ತರಬೇಕಾದ್ರೆ ನೀವೆಲ್ಲ ಸ್ನೇಹಿತರುಗಳು ಏನು ಮಾಡ್ತೀರಾ, ಒಂದು ತೊಗೋತೀರಾ, ಒಂದು 20 ಕಾಪಿ ಮಾಡಿಬಿಟ್ಟು ಎಲ್ಲರಿಗೂ ಹಂಚ್ತೀರಾ. ಇದು ತಪ್ಪು ಅನ್ನಲ್ಲ, ಆದರೆ ನಮಗೆ ಭಾರಿ ಪೆಟ್ಟು ಬೀಳುತ್ತೆ. ನಾವು ಪ್ರಿಂಟ್ ಮಾಡಲ್ಲ ದುಡ್ಡು, ಯಾರ್ಯಾರೋ ಕೊಟ್ಟಿದ್ದನ್ನು ಸೇರಿಸಿ ನಾವು ಎಲ್ಲರಿಗೂ ಈ ಹಾಡನ್ನು ಚೆನ್ನಾಗಿ ಮಾಡಬೇಕು ಅಂತ ಮಾಡಿ. ಕೆಲವರು ನನಗೆ ನನ್ನ ಜೀವನದಲ್ಲಿ ಬಹಳಷ್ಟು ಸಹಕಾರ ನೀಡಿದ್ದಾರೆ. ಒಂದು, ಜಯಗೋಪಾಲ್ ಮರೆಯೋ ಆಗಿಲ್ಲ. ಎರಡನೇದು, ನಮ್ಮ ಹಲವಾರು ಸ್ವರ ಸಂಯೋಜಕರು, ಇವರೆಲ್ಲರೂ ಭಾಳ ಸಹಾಯ ಮಾಡಿದ್ದಾರೆ. ನಾನು ಹೋದಾಗ ಏನಾದರೂ ಕೇಳಿದರೆ ತಕ್ಷಣ ನನಗೆ ಹೆಲ್ಪ್ ಮಾಡೋರು. ಈ GK ವೆಂಕಟೇಶ್ ಯಾವಾಗಲೂ ಹೇಳೋರು, ಫಾದರ್ ನೀವು ಯಾವಾಗ ಬೇಕಾದ್ರೂ ಬನ್ನಿ, ನಮ್ಮ ಮ್ಯೂಸಿಷಿಯನ್ಸ್ ನಾನು ಕೊಡ್ತೀನಿ ಅನ್ನೋರು. ಆಮೇಲೆ ವಾಣಿ ಜಯರಾಮ್ ಅವರು ಎಂತಹ ಹಾಡುಗಳನ್ನು ಹಾಡಿದ್ದಾರೆ ಅಂತ ನೀವು ನನ್ನ ಧ್ವನಿ ಸುರುಳಿ ಕೇಳಿದರೆ ಗೊತ್ತಾಗುತ್ತೆ. ಅವರು ಹೇಳೋರು, ಫಾದರ್ ನೀವು ನನಗೆ ದುಡ್ಡು ಕೊಡಬೇಕಾಗಿಲ್ಲ, ಇದು ನೀವು ಮಾಡ್ತಾ ಇರೋದು ದೇವ್ರ ಕೆಲಸ, ನಾನು ಹಾಡ್ತೀನಿ, ನನಗೆ ನಿಮ್ಮ ಆಶೀರ್ವಾದ ಕೊಡಿ ಅಂತ ಇದ್ದರು. ಅದೇ ರೀತಿಯಲ್ಲಿ PB ಶ್ರೀನಿವಾಸ್, ನಾವು ಜಯಗೋಪಾಲರವ್ರನ್ನ ಸನ್ಮಾನ ಮಾಡಬೇಕಾದ್ರೆ ನಾನು ಬರ್ಕೊಡ್ತೀನಿ ಫಾದರ್ ಅವ್ರ ವಿಚಾರವಾಗಿ ಅಂತಂದ್ಬಿಟ್ಟು ಎಲ್ಲವನ್ನ ಚೆನ್ನಾಗಿ ಬರೆದು ನನಗೆ ಕೊಟ್ಟರು. ಆಮೇಲೆ ಅದೇ ರೀತಿಯಲ್ಲಿ ಹಲವಾರು ಈ ಸಿನಿಮಾ ರಂಗದ ಸಂಯೋಜಕರು, ರಾಗ ಸಂಯೋಜನೆ ಮತ್ತು ಸಾಹಿತ್ಯ ಸಂಯೋಜನೆ ಇದನ್ನೆಲ್ಲ ಮಾಡಿದವರು ನನಗೆ ಈ ನಿಟ್ಟಿನಲ್ಲಿ ಒಳ್ಳೆಯ ಹಾದಿಯನ್ನು ತೋರಿಸಿದ್ದಾರೆ. ಅಷ್ಟೇ ಅಲ್ಲದೆ ಅದನ್ನು ಮಾಡಬೇಕಾದ್ರೆ ದೇವರನ್ನು ನಂಬಿದವನು ಯಾವತ್ತೂ ದೇವರು ಕೈ ಬಿಡೋಲ್ಲ ಅನ್ನೋದನ್ನು ನನ್ನ ಜೀವನದಲ್ಲಿ ತೋರಿಸ್ಕೊಟ್ಟಿದ್ದಾನೆ, ಅಷ್ಟು ಹೇಳಬಲ್ಲೆ.
ನಿಮ್ಮ ಸಂಗೀತದ ಜೀವನ ಎಲ್ಲರಿಗೂ ಒಂದು ಸ್ಫೂರ್ತಿದಾಯಕವಾಗಿ ಹೊರಹೊಮ್ಮಿದೆ. ಯುವ ಕನ್ನಡ ಕ್ರೈಸ್ತ ಭಕ್ತಿಗೀತೆಗಳ ಸಂಯೋಜಕರಿಗೆ ನಿಮ್ಮ ಸಂದೇಶ ಏನು? ಸಂದೇಶ ಅಂತಂದರೆ, ಈ ಹಾಡೋದೇ ದೇವರು ಕೊಟ್ಟಿರುವಂತಹ ಒಂದು ದೊಡ್ಡ ವರ. ಈ ವರದ ಒಂದು ಕಾರ್ಯ ಸಫಲವಾಗಬೇಕು. ಅದು ನಾವು ಹಾಡುವಾಗ ನನ್ನ ಜ್ಞಾಪಕ ಅಲ್ಲ, ದೇವರ ಸ್ಮರಣೆಯನ್ನು ಪರರಲ್ಲಿ ತರಬೇಕು. ರಾಗ ಸಂಯೋಜನೆ ಬಂದು ಅವ್ರಿಗೆ ಸೇರಿದ್ದು. ಅವರ ಒಂದು ಕೃಪಾದಾನದಿಂದ ಇದನ್ನು ನಾವು ಸರಿಯಾಗಿ ಮಾಡ್ಬೋದು. ನಾನೇ ಮಾಡ್ತೀನಿ ಅಂತಂದರೆ ನೀವು ಬೇಕಾಗಿಲ್ಲ, ನಾನು ಬೇಕಾಗಿಲ್ಲ. ಇದಕ್ಕೆ ದೇವರ ಆಶೀರ್ವಾದ ಬೇಕೇ ಬೇಕು. ಆದ್ದರಿಂದ ಎಲ್ಲ ನಮ್ಮ ರಾಗ ಸಂಯೋಜಕರೇ ಆಗಲಿ, ಸಾಹಿತ್ಯ ಸಂಯೋಜನೆ ಮಾಡೋರೇ ಆಗಲಿ, ಮಾಡಬೇಕು ಅಂತ ಮಾಡಬೇಡಿ. ದೇವ್ರು ಕೊಟ್ಟಿದ್ದಾನೆ, ಅದನ್ನು ಹಂಚಬೇಕು ಅಂತ ಮಾಡಿ. ಆವಾಗ ಅದರಿಂದ ಸಿಗುವಂಥ ಪ್ರತಿಫಲ ಬಹಳ ದೊಡ್ಡದು. ಯಾಕೆ ಅಂತಂದರೆ ನಿಮಗೂ ಇದರಿಂದ ಪ್ರತಿಫಲ ದೊರಕುತ್ತೆ, ಪರರಿಗೂ ದೇವರ ಬಗ್ಗೆ ಇರುವಂತಹ ಒಳ್ಳೆಯ ಒಂದು ಕಾರ್ಯಗಳು, ಒಂದು ಭಾವನೆಗಳು ಇವೆಲ್ಲವೂ ಇನ್ನೂ ಹೆಚ್ಚಾಗಿ ಬೆಳೆಯುತ್ತಾ ಆಧ್ಯಾತ್ಮಿಕ ಜೀವನ ಚೆನ್ನಾಗಿದ್ದರೆ ಬೇರೆ ಎಲ್ಲ ಜೀವನ ಸರಿ ಹೋಗುತ್ತೆ. ಅಷ್ಟೇ. ನಿಮ್ಮ ಸಮಯವನ್ನು ನಮ್ಮ ಸಂದೇಶ ಸ್ಟುಡಿಯೋದಲ್ಲಿ ನೀಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನದ ಸಂದೇಶ ರೇಡಿಯೋ ಪ್ರಸ್ತುತಪಡಿಸಿದ ಮಂಗಳವಾರದ ವಿಶೇಷ ಕಾರ್ಯಕ್ರಮ ಕಲಾ ಸಂದೇಶದಲ್ಲಿ ಅತಿ ವಂದನೀಯ ಮುನ್ಸಿಂಜರ್ ಫೆಲಿಕ್ಸ್ ನರೋನ್ನ ಇವರ ಸಂಗೀತ ಪ್ರಯಾಣದ ಬಗ್ಗೆ ಆಲಿಸಿದಿರಿ. ಫಾದರ್ ಫೆಲಿಕ್ಸ್ ನರೋನ್ನ ಇವರಿಗೆ ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನದ ಸಂದೇಶ ರೇಡಿಯೋ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಹಾಗೂ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಕುಮಾರಿ ರಿಯಾ ಅವರಿಗೆ ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನದ ಸಂದೇಶ ರೇಡಿಯೋ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಸಂದೇಶ